ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮಂಗಳೂರು ಆಶ್ರಯದಲ್ಲಿ ಪುಸ್ತಕ ಪ್ರೇಮಿಗಳ ದಿನಾಚರಣೆ ಹಾಗೂ ಪ್ರಸಿದ್ಧ ಸಾಹಿತಿಗಳ 10 ಪುಸ್ತಕ ಬಿಡುಗಡೆ, ಪುಸ್ತಕ ಪ್ರೇಮದ ಚಿತ್ರಕಲಾ ಸ್ಪರ್ಧೆ, ಪುಸ್ತಕ ಮೇಳವು ನಗರದ ಕುದ್ಮುಲ್ ರಂಗರಾವ್ಪುರ ಭವನದಲ್ಲಿ ನಡೆಯಿತು. ಪ್ರೇಮಿಗಳ ದಿನವನ್ನ ಪುಸ್ತಕ ಪ್ರೇಮಿಗಳ ದಿನವನ್ನಾಗಿ ಆಚರಿಸುವ ಮೂಲಕ ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನವು ವಿಶೇಷ ಸಂದೇಶವೊಂದನ್ನು ಸಮಾಜಕ್ಕೆ ಪಸರಿಸುವಲ್ಲಿ ಯಶಸ್ವಿಯಾಗಿದೆ. ಕಾರ್ಯಕ್ರಮದಲ್ಲಿ 10 ಹೊಸ ಪುಸ್ತಕದ ಅವಲೋಕನ ನಡೆಸುವ ಮೂಲಕ ಪ್ರೇಮಿಗಳ ದಿನ ಪೂರ್ತಿಯಾಗಿ ಪುಸ್ತಕ ದಿನವಾಗಿ ಬದಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂಸದ ಬ್ರಿಜೇಶ್ ಚೌಟಾ ಅವರು, ಮಂಗಳೂರು ವಿವಿಧ ವಿಚಾರದಲ್ಲಿ ಜಗತ್ತಿಗೆ ಮಾಡೆಲ್ ಆಗಿದೆ. ಇದೀಗ ಪ್ರೇಮಿಗಳ ದಿನವನ್ನ ಪುಸ್ತಕ ಪ್ರೇಮಿಗಳ ದಿನವನ್ನಾಗಿ ಬದಲಾಯಿಸುವ ಮೂಲಕ ಜಗತ್ತಿಗೆ ಒಂದು ಮಾಡೆಲ್ ಪರಿಚಯಿಸಿದಂತಾಗಿದೆ ಎಂದರು. ಆ ಬುಕ್ ರಿವ್ಯೂ ನಮ್ಮ ಟೋಟಲ್ ಮೆರಿಟ್ಗೆ ಆ್ಯಡ್ ಆಗ್ತಾ ಇತ್ತು. ಹಾಗೆ ಪ್ರಾರಂಭ ಆದ ಪುಸ್ತಕ ಓದಿನ ಹವ್ಯಾಸ ಅಂತ ಕರಿಬೋದು, ಪ್ರೇಮ ಅಂತ ಕರಿಬೋದು. ಇವತ್ತು ನಾನು ಒಂದು ಹಂತದಲ್ಲಿ ಒಂದು ಸಣ್ಣ ಮಟ್ಟಿನಲ್ಲಿ ಒಂದು ಪುಸ್ತಕ ಪ್ರೇಮಿ ಆಗಿದ್ದೇನೆ. ಹಾಗಾಗಿ ಈ ಪುಸ್ತಕ ಪ್ರೇಮಿಗಳ ದಿನಾಚರಣೆ ನನಗೆ ಅತ್ಯಂತ ಖುಷಿ ಕೊಟ್ಟಿರುವಂಥ ಕಾರ್ಯಕ್ರಮ, ಒಂದು ಅಪರೂಪದ ಕಾರ್ಯಕ್ರಮ. ಇದು ತುಂಬ ಒಳ್ಳೆಯ ಕಾರ್ಯಕ್ರಮ, ತುಂಬ ಅಗತ್ಯ ಇರುವಂಥ ಕಾರ್ಯಕ್ರಮ. ಇವತ್ತಿನ ಸಮಾಜದಲ್ಲಿ ನಮ್ಮ ಸಮಸ್ಯೆ ಏನಾಗಿಬಿಟ್ಟಿದೆ ಅಂದರೆ ತುಂಬ ಮೆಟೀರಿಯಲಿಸ್ಟಿಕ್ ಆಗಿಬಿಟ್ಟಿದ್ದೇವೆ ನಾವು. ವಿಶೇಷವಾಗಿ 91ರ ಗ್ಲೋಬಲೈಸೇಷನ್ನ ಒಂದು ಎರಾದ ನಂತರ ಎಲ್ಲವೂ ಏನಾಗಿದೆ ಅಂದರೆ ಬೆಳಗಿನಿಂದ ಸಾಯಂಕಾಲವರೆಗೆ ಕೆಲಸ ಮಾಡೋದು, ಎಷ್ಟು ದುಡಿಯೋದು, ಎಷ್ಟು ಖರ್ಚು ಮಾಡೋದು, ಎಲ್ಲರೂ ತಮ್ಮ ಬಜೆಟನ್ನೇ ಯೋಚನೆ ಮಾಡಿ ಬದುಕುವ ರೀತಿಯಲ್ಲಿ ಆಗಿದೆ. ಆದರೆ ಈ ರೀತಿಯ ಸಮಾಜ ನಿರ್ಮಾಣ ಆಗಬೇಕಾ ಅಥವಾ ಒಂದು ಸ್ವಸ್ಥ ಸಮಾಜ, ಒಂದು ಸುಸ್ಥಿರ ಸಮಾಜ ನಿರ್ಮಾಣ ಆಗಬೇಕಾ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಕಲೆ, ಸಂಸ್ಕೃತಿ ಮತ್ತು ಲಿಟ್ರೇಚರ್ನ ಮೇಲೆ ಆಸಕ್ತಿ ಇಲ್ಲದಿದ್ದರೆ ಒಂದು ಸಮಾಜ ಸ್ವಸ್ಥ ಸಮಾಜ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಹೇಗೆ ಪುಸ್ತಕ ಓದುವ ಹವ್ಯಾಸ, ಹೇಗೆ ಪುಸ್ತಕದ ಮೇಲಿನ ಪ್ರೇಮವನ್ನು ಬೆಳೆಸೋದು ಅನ್ನುವಂಥದ್ದನ್ನು ವೇದಿಕೆಯಲ್ಲಿರುವಂಥ ಇಂಥ ಪ್ರಮುಖರು. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜ್ಞಾನದ ಸಂಸ್ಕೃತಿ ಬೆಳೆಯುವಂತಾಗಬೇಕು. ಅದಕ್ಕೆ ಪುಸ್ತಕ ಓದುವ ಮನೋಭೂಮಿಕೆ ನಮ್ಮಲ್ಲಿ ಬೆಳೆಯಬೇಕು. ದೇಶ ಸುತ್ತು ಕೋಶ ಓದು ಎಂಬ ಮಾತಿನಂತೆ ಲೋಕದ ಸಂಗತಿಯನ್ನ ಪುಸ್ತಕದ ಮೂಲಕ ಅರಿತುಕೊಳ್ಳಬೇಕು ಎಂದು ಹೇಳಿದರು. ಸಂಸ್ಕೃತಿ ನಮ್ಮ ಸಂಸ್ಕೃತಿ. ಇವತ್ತು ಜ್ಞಾನವನ್ನು ಸಂಪಾದನೆ ಕೊಡುವ ಪ್ರಮುಖವಾದ ದಾರಿ ಪುಸ್ತಕ ಓದುವುದು ಎಂಬುದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ದೇಶ ಸುತ್ತು ಕೋಶ ಓದು ಎಂಬ ಒಂದು ಗಾದೆಯನ್ನು ನಾವು ಕೇಳಿದ್ದೇವೆ. ಲೋಕಾನುಭವವಾಗಬೇಕಾದರೆ ಬೇರೆ ಬೇರೆ ದೇಶಗಳನ್ನು ನಾವು ಸುತ್ತಬೇಕು. ಹಾಗೆ ಆಗ ಆ ದೇಶದ ಭಾಷೆ, ಸಂಸ್ಕೃತಿ, ಬದುಕು, ಕಲೆ, ಪ್ರಕೃತಿ, ಇಡೀ ಒಂದು ಆಚಾರ ವಿಚಾರಗಳು, ತಿಂಡಿ ತಿನಿಸುಗಳು, ಇದರೆಲ್ಲ ಪರಿಚಯವಾಗ್ತದೆ. ಆದರೆ ಇನ್ನೊಂದು ದಾರಿ ಏನು ಕೇಳಿದ್ರೆ, ಕೃತಿ ಓದುವ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡುವಂಥ ವಿಚಾರವು ನಮ್ಮ ಬದುಕಿನಲ್ಲಿರುವಂಥದ್ದು. ನಮ್ಮ ಬದುಕಿನ ಸಮಗ್ರ ಅನುಭವವನ್ನು ಸಾಹಿತಿಗಳು ತಮ್ಮ ಕೃತಿಗಳಲ್ಲಿ ಅರಳಿಸ್ತಾರೆ. ಕೃತಿಯನ್ನು ಓದುವ ಮೂಲಕ ಜಗತ್ತಿನ ಬದುಕಿನ ಎಲ್ಲ ಸಂಗತಿ, ಮಾಹಿತಿ, ವಿವರಗಳು ಅರ್ಥೈಸಲು ನಮಗೆ ಆಗ್ತದೆ. ಚಹಾ ಅಂಗಡಿಯಲ್ಲೇ 10,000 ಪುಸ್ತಕಗಳ ಲೈಬ್ರರಿ ಮಾಡಿರುವ ಅಪರೂಪದ ಪುಸ್ತಕ ಪ್ರೇಮಿ ಉದ್ಯಾವರ ಮಾಡದ ಸುರೇಂದ್ರ ಕೋಟ್ಯಾನ್ ಅವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಡಾಕ್ಟರ್ ವಿಶ್ವನಾಥ್ ಬದಿಖಾನ್ ಅವರ ಕರ್ನಾಟಕ ಜಾನಪದ ಅಧ್ಯಯನದ ಮೊದಲ ಹೆಜ್ಜೆ ಜನಪದ ಅಧ್ಯಯನ ಗ್ರಂಥ, ಪ್ರೊಫೆಸರ್ ಭಾಸ್ಕರೈ ಕುಕ್ಕುವಳ್ಳಿ ಅವರ ಸೃಷ್ಟಿ ಸಿರಿಯಲೆ ಪುಷ್ಪವೃಷ್ಟಿ ಕನ್ನಡ ಕವನ ಸಂಕಲನ, ಅಕ್ಷತರಾಜ್ ಪೆರ್ಲಾ ಅವರ ನೆಲ ಉರುಳು ಕನ್ನಡ ನಾಟಕ, ರವೀಂದ್ರ ನಾಯಕ್ ಸಣ್ಣಕ್ಕಿಬೆಟ್ಟು ಅವರ ನೆಪವು ಸಿಕ್ಕಿದೆ ಬದುಕಿಗೆ ಕನ್ನಡ ಕವನ ಸಂಕಲನ, ಕರುಣಾಕರ ಬಳ್ಕೂರು ಅವರ ಬೆಳಕು ಕನ್ನಡ ಕವನ ಸಂಕಲನ, ಡಾಕ್ಟರ್ ಎಸ್.ಎಂ. ಶಿವಪ್ರಕಾಶ್ ಅವರ ಟೆಕ್ನಾಲಜಿ ವರ್ಸಸ್ ಇಕಾಲಜಿ ಕನ್ನಡ ಇಂಗ್ಲಿಷ್ ಕವನ, ರಘು ಇಡ್ಕಿದು ಅವರ ಪೊನ್ನಂದಣ ಕನ್ನಡ ಕೃತೆ ವಿಮರ್ಶೆ, ಡಾಕ್ಟರ್ ಕಾತ್ಯಾಯನಿ ಕುಂಜಿಬೆಟ್ಟು ಅವರ ಕಾತೀಶ್ವರ ವಚನಗಳು ಕನ್ನಡ ವಚನ, ಪ್ರೊಫೆಸರ್ ಅಕ್ಷಯ ಶೆಟ್ಟಿ ಅವರ ಅವಳೆಂದರೆ ಬರೀ ಹೆಣ್ಣೆ ಕನ್ನಡ ಕಥಾ ಸಂಕಲನ ಹಾಗೂ ಪ್ರಕಾಶ್ ವಿಎನ್ ಅವರ ನಮ್ಮವನು ಶ್ರೀರಾಮಚಂದ್ರ ಕನ್ನಡ ನಾಟಕ ಸೇರಿ 10 ಕೃತಿಗಳನ್ನು ಬಿಡುಗಡೆಗೊಳಿಸಲಾಯಿತು. ಹಿರಿಯ ಸಾಹಿತಿ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮರ್,
ಅಗರಿ ಎಂಟರ್ಪ್ರೈಸಸ್ನ ಮಾಲಕರಾದ ಅಗರಿ ರಾಘವೇಂದ್ರ ರಾವ್, ಚಿತ್ರ ಕಲಾವಿದ ಜಾನ್ ಚಂದ್ರನ್ ಹಾಗೂ ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಸದಸ್ಯರು, ಪುಸ್ತಕ ಪ್ರೇಮಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ 1ರಿಂದ 4ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಹಳ್ಳಿಯ ದೃಶ್ಯ, 5ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಪುಸ್ತಕ ಮಾರಾಟದ ಜಾತ್ರೆ, 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಪಾರ್ಕ್ನಲ್ಲಿ ಪುಸ್ತಕ ಓದುವವರು, ಪುಸ್ತಕ ಓದಿನ ಮಹತ್ವ ಹಾಗೂ ಮುಕ್ತ ವಿಭಾಗದಲ್ಲಿ ಮೊಬೈಲ್ ವರ್ಸಸ್ ಪುಸ್ತಕ ಎಂಬ ವಿಷಯದ ಬಗ್ಗೆ ಚಿತ್ರರಚನಾ ಸ್ಪರ್ಧೆಯು ನಡೆಯಿತು. ನಂತರ ಸ್ಪರ್ಧಾ ವಿಜೇತರಿಗೆ ಗಿಫ್ಟ್ ಹ್ಯಾಂಪರ್ಸ್ ಮತ್ತು ಆಕರ್ಷಕ ನಗದು ಬಹುಮಾನವನ್ನು ನೀಡಿ ಗೌರವಿಸಲಾಯಿತು. ಪುಸ್ತಕ ಪ್ರೇಮಿಗಳಿಗಾಗಿ ಪುಸ್ತಕ ಮೇಳವನ್ನು ಆಯೋಜಿಸಲಾಗಿತ್ತು. ಶಶಿರಾಜ್ ರಾವ್ ಕಾವೂರು ಸ್ವಾಗತಿಸಿದ್ರು. ಗೋಪಾಲಕೃಷ್ಣ ಶೆಟ್ಟಿ ವಂದಿಸಿದ್ರು. ಮಂಜುಳಾ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.